ಎಡರಂಗ ಚುನಾವಣಾ ಪ್ರಚಾರ ಸಭೆ. ತ್ರಿತಾಲ ಪಂಚಾಯತ್ ಚುನಾವಣಾ ಪ್ರಚಾರದ ಭಾಗವಾಗಿ LDF ಮೀಂಜಾ ಪಂಚಾಯತ್ ಚುನಾವಣಾ ಸಮಿತಿ ನೇತೃತ್ವದಲ್ಲಿ ಮಿಯಪದವಿನಲ್ಲಿ ಬಹಿರಂಗ ಸಭೆ ನಡೆಯಿತು. ಸಭೆಯನ್ನ CPM ರಾಜ್ಯ ಸಮಿತಿ ಸದಸ್ಯರಾದ ಕಾಮ್ರೇಡ್ CH ಕುಂಜಂಬು MLA ಉದ್ಘಾಟಿಸಿದರು. ಗಂಗಾಧರ ಕೊಡ್ಡೆ ಅಧ್ಯಕ್ಷತೆ ವಹಿಸಿದರು. ಮಾಜಿ ಶಾಸಕರಾದ CPI ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಕಾಮ್ರೇಡ್ ಕುಮಾರನ್, CPIM ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಕಾಮ್ರೇಡ್ M ಸುಮತಿ, LDF ಮಂಜೇಶ್ವರ ಮಂಡಲ ಕನ್ವೀನರ್ ಕಾಮ್ರೇಡ್ ಜಯರಾಮ್ ಬಳ್ಳಂಗುಡೇಲ್, ಕಡಂಬಾರ್ ಬ್ಲಾಕ್ ಡಿವಿಷನ್ ಎಡರಂಗ ಅಭ್ಯರ್ಥಿ ಕಾಮ್ರೇಡ್ BB ಶೆಟ್ಟಿ ಮಾತನಾಡಿದರು. ಪಂಚಾಯತ್ ಅಧ್ಯಕ್ಷೆ ಸುಂದರಿ R ಶೆಟ್ಟಿ, ಹಿರಿಯ ನೇತಾರರಾದ B ಸದಾಶಿವ ರೈ, ಬಾಳಪ್ಪ ಬಂಗೇರ, D ಕಮಲಾಕ್ಷ, NCP ನೇತಾರ ಅಬ್ದುಲ್ಲಾ ಭಾಗವಹಿಸಿದರು. ಪಂಚಾಯತ್ ಚುನಾವಣಾ ಸಮಿತಿ ಸೆಕ್ರೆಟರಿ ರಾಮಚಂದ್ರ T ಸ್ವಾಗತಿಸಿ ಲೋಕೇಶ ಚಿನಾಲ ವಂದಿಸಿದರು.